ಕುರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡಿಪುವಿನಲ್ಲಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಮುಡಿಪುವಿನಲ್ಲಿ ನಡೆಯಿತು. ಸ್ಥಳೀಯ ಶಾಸಕ ಯುಟಿ ಖಾದರ್ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು. ನಂತರ ಕುರ್ನಾಡು ಗ್ರಾಮ ಪಂಚಾಯತ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಯುಟಿ ಖಾದರ್ ಭಾಗವಹಿಸಿ ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ರಾಜ್ಯದ ಜನರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವುದನ್ನು ಮನಗಂಡು ರಾಜ್ಯದಾದ್ಯಂತ ಶುದ್ಧ ಘಟಕ ನಿರ್ಮಾಣ ಯೋಜನೆ ಜಾರಿ ತಂದು ಸಾವಿರಾರು ಘಟಕ ನಿರ್ಮಿಸಲಾಗಿದೆ ಎಂದರು. ಈ ಎಸ್ಟಿಪಿ ಪ್ಲಾಂಟ್ ಹಾಕಿದಾಗ ಅದರ ಶುದ್ಧೀಕರಣದ ನೀರು ಎಲ್ಲಿಗೆ ಹೋಗುವುದಂತ ಪ್ರಶ್ನೆ. ಅದಕ್ಕಾಗಿ ಇದು ದ್ರವ ಘಟಕ ನಮಗೆ ಅಗತ್ಯ. ಡೈರೆಕ್ಟ್ ಬಿಡಿ ಇದ್ರ ಬಗ್ಗೆ ಏನು ಕೂಡ ಮಾಡಲಿಕ್ಕಿಲ್ಲ. ಯಾವುದು ಶುದ್ಧೀಕರಣ ಆಗುವಂಥ ನೀರು ಏನು ಹೋಗ್ತದ ಅದು ಬಹುಶಃ ಇಲ್ಲಿ ಹೋಗ ಈ ದ್ರವ ಘಟಕ ಆಗೋದು ಸ್ವಲ್ಪ ಪ್ರಯೋಜನ ಆಗ್ತದೆ. ಮತ್ತು ಎಲ್ಲದು ಈಗ ಹೋಟೆಲ್ ಅದು ನೀರು ಇದಕ್ಕೆ ಬಿಡಿ ಏನು ಈ ದ್ರವ ಘಟಕ ಏನು ಕೂಡ ಇಲ್ಲಿ ಏನು ಮಿಷಿನ್ ಏನು ಕ್ಲೀನಿಂಗ್ ಏನು ಇಲ್ಲ ವ್ಯವಸ್ಥೆ. ಸೊ ಕಡ್ಡಾಯವಾಗಿ ಹಾಕಿ ನನ್ನ ಎಲ್ಲ ಗ್ರಾಹಕರಿಗೆ ಮುಡಿಪುನವರಿಗೆ ಹೇಳಿದಿಷ್ಟೇ, ಬಹುಶಃ ನಾವು ಮುಂದಿನ ಎಲ್ಲ ಒಂದು ಯಾರೆಲ್ಲ ಅಂಗಡಿ ಮುಗ್ಗಟ್ಟುಗಳಿದೆ ಅವರ ಮೀಟಿಂಗ್ ಒಂದೆಲ್ಲ ಕರೆದು ದೊಡ್ಡ ಮೊತ್ತದ STPಯನ್ನು ಇವತ್ತು ಎಲ್ಲರ ಕಾಂಟ್ರಿಬ್ಯೂಷನ್ ಕೊಟ್ಟು ಬಹುಶಃ ಅದಕ್ಕೆ ಎಷ್ಟು 70-80 ಎಷ್ಟಾಗ್ತದೆ, 1 ಕೋಟಿ ಎಷ್ಟಾಗ್ತದೆ ಎಸ್ಟಿಮೇಟ್ ಅದೆಲ್ಲ ಆಗೋದಿಲ್ಲ. ಅದು ಇಷ್ಟು ದ್ರವ್ಯ ಘಟಕ ಇವರು, ಅದು STP ಅಲ್ಲ. 1 ಕೋಟಿ ಮೇಲಾಗ್ತದೆ. ಎಲ್ಲ ಅಂಗಡಿಯವರಿದ್ದಾರಲ್ಲ, ಎಲ್ಲ ಹೋಟೆಲ್ನವರಿದ್ದಾರೆ, ಎಲ್ಲ ಬಿಲ್ಡಿಂಗ್ಸ್ ಅವರಿದ್ದಾರೆ, ಎಲ್ಲ ವ್ಯಾಪಾರಸ್ಥರಿದ್ದಾರೆ, ಎಲ್ಲರೂ ಕೂಡ ಅವರವರ ಶೇರನ್ನು ಹಾಕಿಕೊಂಡು ಇದರಲ್ಲಿ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, 2015-16ನೇ ಸಾಲಿನಲ್ಲಿ ಮಂಜೂರಾಗಿದ್ದು ಘಟಕದ ಚರ್ಚೆಗಾಗಿಯೇ ಅರ್ಧ ದಿನ ಮೀಸಲಿಟ್ಟ ಪ್ರಸಂಗ ನಡೆದಿದೆ. ಶುದ್ಧ ನೀರಿನ ಘಟಕ ಎಷ್ಟು ಶುದ್ಧತೆ ಹೊಂದಿದೆ ಎನ್ನುವ ಬಗ್ಗೆಯೂ ಚರ್ಚೆ ನಡೆದಿದೆ ಅಂತ ತಿಳಿಸಿದರು. ಒಂದು ಸಂಸ್ಥೆಗೆ ಕೊಟ್ಟ ನಂತರ ಆ ಸಂಸ್ಥೆಯವರು ಅದನ್ನ ಸಮರ್ಪಕವಾಗಿ ನಿಭಾಯಿಸದ ಕಾರಣ ಅರ್ಧವಾಸಿ ಅದನ್ನು ತಕೊಂಡು ಜಿಲ್ಲಾ ಪಂಚಾಯಿತಿಯ ಇಂಜಿನಿಯರ್ಸ್ಗಳು ಅದನ್ನು PRD ಸೆಕ್ಷನ್ ಇಂದ ಮಾಡಿಸುವಂತ ವ್ಯವಸ್ಥೆಗಳನ್ನ ಮಾಡಿದ್ವಿ. ಇಲ್ಲಿ ಇವತ್ತು ಘಟಕ ಏನು ಉದ್ಘಾಟನೆ ಆಗಿದೆ ಅದು ಪರಿಪೂರ್ಣತೆಯಿಂದ ಉದ್ಘಾಟನೆ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಪರಿಪೂರ್ಣತೆಯಿಂದ ಉದ್ಘಾಟನೆ ಆಗದಿದ್ರೆ ಮುಂದಿನ ಸಭೆಯಲ್ಲಿ ಅದನ್ನು ಮಮತಕ್ಕೆ ಮತ್ತೆ ಆ ವಿಷಯವನ್ನ ಎತ್ತುತ್ತಾರೆ. ಅದಕ್ಕೋಸ್ಕರ ಇಂಜಿನಿಯರ್ ಅವರ ಹತ್ರ ಇವಾಗಲೇ ಕೇಳುವಂಥದ್ದು, ಅದು ಪರಿಪೂರ್ಣತೆಯಿಂದ ಉದ್ಘಾಟನೆ ಆಗಿದೆ ಅಂತ ಅಂದ್ಕೊಳ್ತೀನಿ. 5 ರೂಪಾಯಿಯ ಕಾಯಿನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಶಾಸಕರು ನೀರು ತಕ್ಷಣಕ್ಕೆ ಬಂತು. ನಾವು ಒಂದು ಬಾಟ್ಲಿ ನೀರು ತಗೊಳ್ಬೇಕಾದ್ರೆ ಸಾಧಾರಣ 20-25 ರೂಪಾಯಿ ಅದಕ್ಕೆ ಕೊಡ್ತೀವಿ, ವೆಚ್ಚವನ್ನ ಮಾಡ್ತೀವಿ. ಆದ್ರೆ ಬಿಸ್ಲೇರಿ ನೀರು ತಗೊಳ್ಬೇಕಾದ್ರೆ 5 ರೂಪಾಯಿಯನ್ನ ಪಂಚಾಯತಿಯವರು ಏನು ಅದಕ್ಕೆ ನಿಗದಿಯನ್ನ ಮಾಡಿದ್ದಾರೆ, 5 ರೂಪಾಯಿ ಅಂತ 10 ಲೀಟರ್ ನೀರಿಗೆ ಶುದ್ಧವಾದ ನೀರನ್ನ ಕೊಡುತ್ತೆ. ಈ ಪರಿಸರದಲ್ಲಿ ಇರತಕ್ಕಂಥ ಯಾರಾದ್ರೂ ಕುಡಿಲಿಕ್ಕೆ ನೀರು ಬೇಕಂದ ತಕ್ಷಣ ಒಂದು 5 ರೂಪಾಯಿಯ ಕಾಯಿನ್ ಅನ್ನ ಹಾಕಿಕೊಂಡು 10 ಲೀಟರ್ ನೀರು ಕೊಂಡೋಗುವಂತ ವ್ಯವಸ್ಥೆಗಳು ಆಗುತ್ತೆ. ಈ ಸಂದರ್ಭ ಕುರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೈಲಜಾ ಮಿತ್ತಕೂಡಿ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಗಟ್ಟಿ, ಸಂತೋಷ್ ಕುಮಾರ್ ರೈ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.